ವಿಷಯ ತಿಳಿಸೋದೇನಂತ ಹೇಳಿದರೆ, ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡೋದು ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ದಿನದ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇದ್ದ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆ ಅವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು ಏನಾದಿದ್ರು, ಇದು ಸುಮ್ಮನೆ ಕಾರಣ, ಇದೆಲ್ಲ ಹೇಳೋದು ಸುಳ್ಳು ಮಾತು, ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಏಕೆಂತ ಹೇಳಿದರೆ ಅವನೇನಾದರೂ ಅವ್ರಿಗೆ ಟಾರ್ಚರ್ ಮಾಡ್ತಿದ್ರು ಹಾಗೆ ಹೀಗೆ. ಅದು ಅಲ್ಲದೆ ಅವನೊಂದು ಸ್ವಲ್ಪ 10, 28, 30 ವರ್ಷದ ಪ್ರಾಯದವನು, ಹಾಗೇನು ಇದು ಮಾಡಲಿಕ್ಕಿಲ್ಲ. ಏಕೆಂತೇಳಿ ಮತ್ತು ನೇಬರ್ನವ್ರಿಗೆ ಗೊತ್ತಾಗಲೇಬೇಕಲ್ವ ಎಂಥ ಈ ಥರ ಇದ್ದರೆ. ಅನ್ಎಕ್ಸ್ಪೆಕ್ಟೆಡ್ ಅವನಿಗೆ ಏನಾಯಿತು, ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ಸ್ವಲ್ಪ ಅದು ಹೇಳಲಿಕ್ಕೆ ಆಗೋದಿಲ್ಲ ಅವನಿಗೆ ಯಾವುದರಿಂದ ಸೈಲೆಂಟ್ ಇರ್ತಿದ್ದ ಏನಂತ. ಮತ್ತು ಯಾರು ಬಂದರೆ ಯಾರಲ್ಲಿ ಆದರೂ ಒಂದು ಮಾತಾಡುವಾಗ ಆದರೆ ಏನಾದರೂ ಸ್ವಲ್ಪ ತಪ್ಪಿ ಉತ್ತರ ಕೊಡುವವನು ಅಂಥ ಹುಡುಗನೂ ಅಲ್ಲ ಅವನು. ಏನಾಯಿತು ಅದೆಲ್ಲ ದೇವರ ಇಚ್ಛೆ ಇರುವಾಗ ಮತ್ತೆ ಎಂತ ಮಾತಾಡಲಿಕ್ಕೆ ಆಗೋದಿಲ್ಲ. ನನ್ನ ಕೆಲಸ ಅವನು ಸ್ವಲ್ಪ ಝೊಮ್ಯಾಟೊಗೆ ಎಲ್ಲ ಹೋಗಿ ಇದು ಮಾಡ್ತಿದ್ದ ಅವನದ್ದು ಅಷ್ಟೇ, ಬೇರೆ ಇದು. ಮತ್ತು ತಂದೆಯವರಲ್ಲಿ ಎಲ್ಲ ಮನೆಗಳಲ್ಲೆಲ್ಲ ಕೆಲಸ ಅವರೇ ಮಾಡ್ತಿದ್ರು, ಎಲ್ಲ ಸೇರಿಕೊಂಡು ಎಲ್ಲ ಮಕ್ಕಳೆಲ್ಲ. ಅಪ್ಪ ಡ್ರೈವಿಂಗ್ ಗಾಡಿ ಉಂಟು, ಅವರಿಂದ ಡ್ರೈವಿಂಗ್ ಮಾಡ್ತಿದ್ರು. ಅಮ್ಮ ಮನೆಯಲ್ಲಿ ಒಳ್ಳೆ ಪ್ರೀತಿಯಿಂದ ಒಳ್ಳೆ ನೋಡ್ಕೊತಿದ್ರು, ಒಳ್ಳೆ ಅಲ್ಲಿ ಏನು. ಒಬ್ಬನೇ ಮಗ, ಒಂದು ಮಗಳು, ಒಂದು ಮಗ, ಇಬ್ಬರೇ. ಇನ್ನು ವಿಷಯ ಎಲ್ಲ ಈಗ ಅವರ ಇದರಲ್ಲಿ ಎಲ್ಲ ಗೊತ್ತಾಗ್ಬೋದಲ್ವ ಇನ್ನು, ಮತ್ತು ಬೇರೆ ಯಾವುದು ವಿಷಯ ಇಲ್ಲ. ಓಕೆ ಸರ್. ಹಾಂ, ಎಲ್ಲ ಹೆಲ್ಪಿಂಗ್ ನೇಚರು ಎಲ್ಲ ಇತ್ತು. ಒಳ್ಳೆ ತಾಯಿ ತಂದೆ ಜೊತೆಯಲ್ಲಿ ಎಲ್ಲ ಒಳ್ಳೆ ರೀತಿಯ ಇದು ಇತ್ತು ಅವನಿದು. ಮತ್ತು ಯಾವುದು ತಂದೆಗೂ ಎಲ್ಲರಿಗೂ ಒಳ್ಳೆ ಇತ್ತು. ಹಾಗೆ ಅಂತ ಹೇಳಿದರೆ ಏನಾದರೂ ಗಲಾಟೆ ಆಗಿದ್ದಕ್ಕೆ ನೇಬರ್ನವ್ರಿಗೆ ಗೊತ್ತಿರಬೇಕಲ್ವ. ಒಂದು ಗಲಾಟೆ ಆಗಿ ಇದ್ದಿದ್ರು ನೇಬರ್ನವ್ರಿಗೆ ಗೊತ್ತಿರಬೇಕು. ಒಂದು ನೇಬರ್ನವ್ರದ್ದು ಸ್ಟೇಟ್ಮೆಂಟ್ ಸಿಗಲಿಕ್ಕೆ ಆಮೇಲೆ ತಂದೆ ಮಲ್ಪೇರಿ ದುಡಿಯೋದು, ಮತ್ತು ಮಗ ಇದೆ ಸ್ವಲ್ಪ ಝೊಮ್ಯಾಟೊ.